ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನೀಗ್ಲೇನ್ ಮಾತ ಮೋಕೆಡೆತ್ಕೊಂಡು ಪೊಸಕುರಲದ ಇಣಿತ ಸುದ್ದಿಗೊಂಚಲ್ನು ಸುರ್ಮಾಲ್ತೊಂದುಲ್ಲ. ಸುದ್ದಿಗೊಂಚಲ್ಗೂ ಸ್ವಾಗತ. ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಡು ಬುಧವಾರ ನಡತಿನ ನಾಡು ನುಡಿ ವೈಭವದ ರತ್ನೋತ್ಸವನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಎಂಪಿ ಶ್ರೀನಾಥ್ ಉದಿಪನ ಮಲ್ತೇರು. ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಡು ಬುಧವಾರ ನಾಡು ನುಡಿ ವೈಭವದ ರತ್ನೋತ್ಸವ 2023 ಬಾರಿ ಗರ್ದು ನಡೆದನು. ಸಮ್ಮೇಳನ ದುಂಬತ್ತಾದ ದೇರಳಕಟ್ಟೆ ಬೆಳ್ಮ ಗ್ರಾಮ ಪಂಚಾಯತ್ ವಟಾರದ್ದು ಸಮ್ಮೇಳನ ಅಧ್ಯಕ್ಷರನ್ನ ಭವ್ಯ ಮೆರವಣಿಗೆ ನಡೆದನು. ಉಳ್ಳಾಲುವಲೆ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆಮಜಲ್ ಮೆರವಣಿಗೆಗೆ ಚಾಲನೆ ಕೊರಿಯರು. ರತ್ನ ಎಜುಕೇಷನ್ ಟ್ರಸ್ಟ್ ಕೋಶಾಧಿಕಾರಿ ರತ್ನಾವತಿ ಕೆ ಶೆಟ್ಟಿ ಧ್ವಜಾರೋಹಣ ನಡಪಾಯರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಎಂಪಿ ಶ್ರೀನಾಥ್ ಸಮ್ಮೇಳನ ಉದಿಪನ ಮಲ್ತೇರು. ಬದುಕು ಸಾರ್ಥಕ ಆವಡಾಂಡ ಕಲೆ ಸಾಹಿತ್ಯ ಚಟುವಟಿಕೆಲ ಅಗತ್ಯ. ಸಮಾಜಡು ಶಾಂತಿ ನೆಮ್ಮದಿಗೂ ಇಂಚಿನ ಸಮ್ಮೇಳನ ನಿರಂತರ ನಡಪೋಡು. ವೀರರಾಣಿ ಹಬ್ಬಕನ ಪವಿತ್ರ ಜಾಗೆ ಆದುಪ್ಪುನ ಉಳ್ಳಾಲ ತಾಲೂಕು ಸಾಂಸ್ಕೃತಿಕವಾದ ಶ್ರೀಮಂತ ಆತನ ಪಡ ತಿರುಪಾಯರು. ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಭಾಗವಹಿಸಿ ಕನ್ನಡ ನಿರಂತರವಾಗಿ ಬೆಳೆಯಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ. ರತ್ನೋತ್ಸವದ ಸಮ್ಮೇಳನ ಅಧ್ಯಕ್ಷರು ಹಾವೇರಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಪಾತ್ರರಂದು ಸಾಹಿತ್ಯ ಪಂಪಿನವು ಇತಿಹಾಸನ ವಿವರಿಸಾದು ವರ್ತಮಾನನು ವಿಶ್ಲೇಷಿಸಾದು ಭವಿಷ್ಯ ಕಟ್ಟುನ ಬೇಲನ್ ರೂಪಿಸಾವುದು. ಸಾಹಿತ್ಯದ ಬಗೆಟ್ ನಮ್ಮ ಪರಿಸರದ್ದೇ ಆಸಕ್ತಿ ರೂಪಿಸಾವುದು. ಶೈಕ್ಷಣಿಕ ಸಂಸ್ಥೆಗೂ ಆಟ ಪಾಠದ ಒಟ್ಟಿಗೆ ಸಾಂಸ್ಕೃತಿಕ ನೀತಿ ಉಪೋಡು ಪಂಡ ತೆರೆಪಾಯರು. ಅಧ್ಯಕ್ಷ ಪದವಿ ಹೋಯಿತು, ಕೆಲವರನ್ನ ಮುಂದುವರಿಸಿದರು, ಆದರೆ ಅವರನ್ನು ತೆಗೆದು ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಅವರು ವಾಸ್ತವಿಕವಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ನನಗೆ ಗೊತ್ತಿರುವ ಹಾಗೆ ನಿಗಮ ಅಧ್ಯಕ್ಷರಲ್ಲಿ ಅತ್ಯಂತ ಒಳ್ಳೆಯ ಕೆಲಸ ಮಾಡಿದವರು ರವೀಂದ್ರ ಶೆಟ್ಟಿ ಅವರು. ಅವರನ್ನು ತೆಗೆದರು, ಆದರೆ ಅವರು ಮಾಡಲಿಲ್ಲ. ಅದನ್ನು ಹೇಗೆ ಮುಂದುವರಿಸಬಹುದು ಅಂತ ಈಗ ಎಲ್ಲ ಸಮಾವೇಶ ಮಾಡ್ತಾ ಇದ್ದಾರೆ ಅವರು. ಅಧ್ಯಕ್ಷ ಪದವಿ ಕಾರು ಗೂಟದ ಕಾರು ಎಲ್ಲ ಹೋದ ಮೇಲೆ ಮತ್ತೆ ಗಮನ ಹರಿಸುವುದು ಕಡಿಮೆ, ನಾಡು ಮುಗಿಂಡು ಅಂತ ಹೇಳ್ತಾರೆ. ಅದು ತತ್ಕಾಲಕ್ಕೆ ತಗೊಂಡು ಅದನ್ನು ಮತ್ತೆ ಹೇಗೆ ಮುಂದುವರಿಸಬಹುದು ಎನ್ನುವುದನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ದೊಡ್ಡ ಅವರ ಆಸಕ್ತಿಗಳು ತುಳುಕೂಟದ ಬ್ರಾಂಚ್ ಇರ್ಬೋದು, ತುಳು ಐಸಿರಿ ಇರಬಹುದು, ಅಥವಾ ಸಾಹಿತ್ಯ ಘಟಕದ ಕೆಲಸಗಳು, ಇದನ್ನೆಲ್ಲ ತೊಡಗಿಸಿಕೊಂಡು ಅಂದರೆ ಒಂದು ಸಂಸ್ಥೆಯ ಸಂಚಾಲಕರು ಏನೇನು ಆಸಕ್ತಿಗಳನ್ನು, ವ್ಯವಹಾರ ಬೇರೆ, ವ್ಯವಹಾರ ನಮ್ಮಲ್ಲಿ ಶಿಕ್ಷಣ ಬಹಳ ಬಾರಿ ಬಂಡವಾಳದ ವ್ಯವಹಾರದ ವಿಷಯ ಆದದ್ದು ನಾವು ಮರೆಯುವ ಹಾಗಿಲ್ಲ. ಆದರೆ ವ್ಯವಹಾರ ಬೇಕು. ವ್ಯವಹಾರ ಜೊತೆಗೆ ಒಂದು ಸಂಸ್ಥೆಯನ್ನು ಒಂದು ಸಮಾಜದ ಆಸ್ತಿಯನ್ನಾಗಿ ಮಾಡುವುದು ಹೇಳ್ತೇವೆ ನಾವು. ಅದು ಇಸ್ ಎ ಸೋಷಿಯಲ್ ಅಸೆಟ್.
ಈ ಭಾಗದ ಹೇಳ್ತಾರೆ ಸುಮಾರು 50% ಮುಸ್ಲಿಂ ವಿದ್ಯಾರ್ಥಿಗಳಲ್ಲಿ ಕಲಿತಾ ಇದ್ದಾರೆ ಅಂತಂದರೆ ನೋಡಿ, ಯೋಚನೆ ಮಾಡಿ. ಒಂದು 50% ಮುಸ್ಲಿಂ ವಿದ್ಯಾರ್ಥಿಗಳಲ್ಲಿ ಕಲಿತಾರೆ ಅಂತಂದರೆ ಆಂಗ್ಲ ಭಾಷೆಯ ಮಾಧ್ಯಮ ಇರಬಹುದು. ಅದು ಏನು ಕಾರಣ ಅಂತಂದರೆ ಇಲ್ಲಿ ಅಂಥ ಒಂದು ವಾತಾವರಣ ಉಂಟು. ಅದಕ್ಕಾಗಿ ಇಡೀ ನಾನು ಉಳಿದೊಟ್ಟು ಕುಟುಂಬವನ್ನು, ಅವರ ತಾಯಿಯನ್ನು, ತಂದೆಯನ್ನು ಕೆಳಗೆ ಕೂತುಗೊಳಿಸಿದ್ರೆ ತಾಯಿಯನ್ನು ಮೇಲೆ ಕೂತುಗೊಳಿಸಿದ್ರೆ ಅದಕ್ಕೊಂದು ಅರ್ಥ ಉಂಟು. ಅದನ್ನು ವಿವರಿಸಲಿಕ್ಕೆ ನಾನು ಹೋಗುವುದೇ ಇಲ್ಲ, ಆಯಿತಾ. ಒಂದು ತಾಯ್ತನದ ಪ್ರೀತಿಯಿಂದಲೇ ಈ ಸಂಸ್ಥೆಯನ್ನು ಕಟ್ಟಿದ್ದರಿಂದ ಅದರ ದ್ಯೋತಕ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಇಡೀ ಆ ಕುಟುಂಬವನ್ನು, ಅವರ ಮನೆಯವರಿದ್ದಾರೆ ಎಲ್ಲರನ್ನೂ ಕೂಡ, ದಂಪತಿಗಳನ್ನು ಮತ್ತು ಅವರಿಗೆ ಬೆಂಬಲವಾಗಿ ನಿಂತ ಶಿಕ್ಷಕರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ನಾನು ಅಭಿನಂದಿಸ್ತೇನೆ. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಡಾಕ್ಟರ್ ಧನಂಜಯ ಕುಂಬ್ಳೆ, ನಿವೃತ್ತ ಮುಖ್ಯ ಶಿಕ್ಷಕರು ರವೀಂದ್ರ ರೈ ಕಲ್ಲಿಮಾರ್, ಕಣಚೂರು ಆಸ್ಪತ್ರೆಯ ಮುಖ್ಯಸ್ಥರು ಡಾಕ್ಟರ್ ಬಿ ದೇವದಾಸ್ ರೈ, ಉಳಿದೊಟ್ಟು ಕೊರಕಪ್ಪ ಶೆಟ್ಟಿ, ಶಾಲಾ ಮುಖ್ಯ ಶಿಕ್ಷಕರು ನಯೀಂ ಹಮೀದ್, ವಿದ್ಯಾರ್ಥಿ ನಾಯಕರು ಮೊಹಮ್ಮದ್ ಅಜೀಂ, ಇಂಟರಾಕ್ಟ್ ಕ್ಲಬ್ ಅಧ್ಯಕ್ಷರು ಸಲೀನಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ರತ್ನ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪ್ರಾಸ್ತಾವಿಕವಾದ ಪಾತಿರೇರು. ಕದ್ರಿ ನವನೀತ್ ಶೆಟ್ರು ಸಭೆ ಸ್ಥಾರಿಕೆ ಮಲ್ತೇರು. ವಿದ್ಯಾರತ್ನ ಶಾಲೆದ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಸೊನ್ನೆ ತಂದಾಯರು. ಸುದ್ದಿಗೊಂಚರ್ಗೂ ಸ್ವಾಗತ. ಹರೇಕಳ ರಾಜಗುಡ್ಡೆ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡ್ ವಿವೇಕ ಕೊಠಡಿ ಉದಿಪನ ಬೊಕ್ಕ ಶಾಲಾ ವಾರ್ಷಿಕೋತ್ಸವ ಲೇಸನು ಬುಧವಾರ ನಡಪಾಯರು. ಹರೇಕಳ ರಾಜಗುಡ್ಡ ಶಾಲೆಡ್ ಶೈಕ್ಷಣಿಕ ಅನುದಾನದ ನಿರ್ಮಾಣ ಆಯ್ನ ವಿವೇಕ ಶಾಲಾ ಕೊಠಡಿನ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಬುಧವಾರ ಕಾಂಡೆ ಉದಿಪನ ಮಲ್ತೇರು. ಒಂಜಿ ಕಾಲಡು ರಾಜಗುಡ್ಡ ಶಾಲೆ ಪಂಡ ದಿಂಜ ಕೊರೆತಲು ಇತ್ತಿನ ಶಾಲೆ ಮೂಲಭೂತ ಸೌಕರ್ಯ ಇಚ್ಚಾಂಡು ಸರಿಯಾಯಿನ ತಾದಿ ಇಚ್ಚಾಂಡು ಇತ್ತೆ ಮಾತಾ ವ್ಯವಸ್ಥೆಲು ಆತಂಡು. ವಿವೇಕ ಶಾಲಾ ಕೊಠಡಿಲ ಹೆಚ್ಚುವರಿಯಾದ ತಿಕ್ಕದಂಡು. ನನಲ ಒಂಜಿ ಶಾಲಾ ಕೊಠಡಿ ಬೋರ್ಡ್ ಪನ್ಪಿನ ಬೇಡಿಕೆ ಉಂಡು. ಅವು ತಿಕ್ಕಂಡ ಈ ಶಾಲದ ಕೊಠಡಿ ಸಮಸ್ಯೆ ದೂರ ಆಪುಂಡು. ನನಲಾತ ಕೆಲವು ಯೋಜನೆಗೆ ಮನವಿ ಕೊಡ್ತೇರು. ದುಂಬದ ದಿನಕ್ಲಿಡು ಅವೇಕ್ಲ ಅನುದಾನ ಒದಗಾವನ ವ್ಯವಸ್ಥೆ ಮಲ್ಪ ಪಂಡದ ಯುಟಿ ಖಾದರ್ ತೆರಿಪಾಯರು. ಈ ಒಂದು ಹರೇಕಲ್ಲದ ನಿಮ್ಮ ಬೈತಾರ ರಾಜಗುಡ್ಡ ದಬ್ಬೆಯಲ್ಲಿ ಮತ್ತು ಈ ಪ್ರದೇಶದ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ. ಈ ಮನೆಯ ಒಂದು ಪರಿಸ್ಥಿತಿ ಒಂದು ಯಾವ ರೀತಿ ಆಗ್ತದೆ ಅಂತ ನೋಡಿ, ಈ ಒಂದು ಬದಲಾವಣೆ ಬೇರೆಯಾಗಿ ಬಂದು ನಿಲ್ಲುವಂತ ಅವಕಾಶ ಆಗ್ತದೆ. ಆ ದೊಡ್ಡ ಮಟ್ಟದ ಕನಸು ಅದು ನಿಮ್ಗೆಲ್ಲ ಇವತ್ತು ಇರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನನಗೆ ಮತ್ತೆ ಬೇರೆ ಇವತ್ತು ಬಹಳಷ್ಟು ಕಾರ್ಯಕ್ರಮ ಇದ್ದ ಕಾರಣ ನಾನು ಬಹುಶಃ ಸ್ವಲ್ಪ ಬೇಗ ಹೋಗುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಆಶೀರ್ವಾದ ಸಹಕಾರ ಬೇಡಿಕೊಂಡು, ನೀವು ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು, ಪಂಚ ಅಧ್ಯಕ್ಷ ಸದಸ್ಯರು, ಮಾಜಿ ಅಧ್ಯಕ್ಷ ಸದಸ್ಯರು, ಶಾಲಾ ಸಮಿತಿಯರು, ಈ ಗ್ರಾಮದ ಈ ಪರಿಸರದ ನಮ್ಮ ಸದಸ್ಯರು ಏನೆಲ್ಲ ತಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಕೊಟ್ಟಿದ್ದೀರಿ, ಅದಕ್ಕೆ ಅನುಗುಣವಾಗಿ ನಮ್ಮ ಕೆಲಸವನ್ನು ಹಂತ ಹಂತವಾಗಿ ನಾವು ಇವತ್ತು ಮಾಡಿಕೊಡ್ತೇವೆ ಅಂತ ನಾನು ಹೇಳಿಕೊಳ್ಳುತ್ತಾ, ಈ ಬೈತಾರ್ ಪ್ರದೇಶಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ, ಉತ್ತಮವಾದ ಹೆಸರಿದೆ. ಬೈತಾರ್ ಅಂತ ಹೇಳಿದ್ರೆ ಮುಂಚೆ ಅತ್ಯಂತ ನಮ್ಮ ಒಂದು ಧಾರ್ಮಿಕತೆ, ಒಂದು ಪಾವಿತ್ರತೆಯ ಒಂದು ಹೆಸರು ಕೇಳುವಾಗಲೇ ಬೈತಾರ್ ಹೊಸದಾದ ಅಂತೇಳಿ, ಅಥವಾ ಒಂದು ಅತ್ಯಂತ ಧಾರ್ಮಿಕತೆ ಪವಿತ್ರವಾದ ಒಂದು ಕ್ಷೇತ್ರ. ಬೈತಾರ ಅಂದ್ರೆ ಅತ್ಯಂತ ಒಂದು ಪ್ರೀತಿಯ ಸೌಹಾರ್ದತೆಯ ಒಂದು ಪ್ರದೇಶ. ಇದರ ಹೆಸರನ್ನು ಉಳಿಸಿಕೊಳ್ಳೋದು ನಿಮ್ಮ ಕೆಲಸ. ಸೊ ನಿಮ್ಮ ಜವಾಬ್ದಾರಿ, ಊರವರ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ. ಈ ಊರಲ್ಲೆಲ್ಲ ಉತ್ತಮವಾದ ಕೆಲಸ ಆಗ್ಬೇಕು ಹೊರತು ಜನರಿಗೆ ಕಿರುಕುಳ ಆಗುವಂತ ಯಾವುದೇ ಅವಕಾಶಕ್ಕೆ ಆಗಬಾರದು. ಬೈಯಡ ಅಡ್ರೆಮಲ್ತಿನ ವಾರ್ಷಿಕೋತ್ಸವ ಲೇಸನು ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ತುಡರ್ ಬೆಳಗಾದ ಉದಿಪನ ಮಲ್ತೇರು. ಬದುಕು ಪಂಡಿ ಬೊಕ್ಕ ಸೋಪುನಿ ಗೆಲ್ಪುನಿ ಬಡತನ ಸಿರಿತನ ಇತ್ತಿನವೆ ಆಂಡ ಇದನ್ನು ಸಮಾನವಾದ ಸ್ವೀಕರಿಸಾವನ ಕೌಶಲ್ಯ ಬದುಕನ್ನು ಎದುರಿಸಾವನ ಕೌಶಲ್ಯನ ಸರ್ಕಾರಿ ಶಾಲೆಡ್ ಕಲ್ಪಾದು ಕೊರ್ಪೇರ್ ಪಂಡದ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ತೆರಿಪಾಯರು. ಮಕ್ಕಳಲ್ಲಿ ಒಳ್ಳೆ ಪ್ರತಿಭೆ ಇತ್ತು ಅಂದರೆ ಅವ್ರು ಯಾವ ಊರಿಗೆ ಹೋದರೂ ಕೂಡ ಅವರು ಜೀವನವನ್ನು ನಿಭಾಯಿಸ್ತಾರೆ. ಹಾಗಾಗಿ ಆ ಮಕ್ಕಳು ಎಲ್ಲೇ ಇದ್ದರೂ ಕೂಡ ಅವರು ಒಳ್ಳೆ ವಿದ್ಯಾವಂತರಾಗಿರಬೇಕು, ಪ್ರಜ್ಞಾವಂತರಾಗಿರಬೇಕು, ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡಿರಬೇಕು. ಜ್ಞಾನವನ್ನು ಪಡ್ಕೋಬೇಕು ಅಂದರೆ ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯವಿಲ್ಲ. ಮನೆಗಳಲ್ಲೂ ಕೂಡ ತಾವುಗಳು ಏನು ಓದುತ್ತಿದೆಯಾ, ಏನು ಬರಿತಿದೆಯಾ ಎಲ್ಲವನ್ನು ಗಮನಿಸಬೇಕು, ನೋಡಬೇಕು. ಆಗ ಮಕ್ಕಳು ಚೆನ್ನಾಗಿ ಭಾಗವಹಿಸ್ತಾರೆ, ಓದ್ತಾರೆ. ಮತ್ತು ಮಕ್ಕಳಲ್ಲಿ
ಪ್ರತಿಯೊಂದು ಮಗುವಿನಲ್ಲೂ ಕೂಡ ತನ್ನದೇ ಆದಂಥ ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ಗುರುತಿಸಬೇಕು, ನಾವು ಪ್ರೋತ್ಸಾಹಿಸಬೇಕು. ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಗುಲಾಬಿ, ಉಪಾಧ್ಯಕ್ಷರು ಅಬ್ದುಲ್ ಮಜೀದ್, ಪಂಚಾಯತ್ ಸದಸ್ಯರು ಹನೀಫ್, ಮಾಜಿ ಉಪಾಧ್ಯಕ್ಷರು ಕಲ್ಯಾಣಿ, ಎಸ್ಟಿಎಂಸಿ ಅಧ್ಯಕ್ಷರು ಖಾಲಿದ್, ಉಪಾಧ್ಯಕ್ಷರು ಗೌಸಿಯಾ, ಬೊಗಮಿಲ ಶಾಲಾ ಮುಖ್ಯೋಪಾಧ್ಯಾಯರು ವಸಂತ್ ಕುಮಾರ್ ರೈ, ಹರೇಕಳ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ರಾಧಾಕೃಷ್ಣ ರೈ, ಹರೇಕಳ ರಾಮಕೃಷ್ಣ ಪ್ರೌಢಶಾಲಾ ದೈಹಿಕ ಶಿಕ್ಷಕಿಯರು ತ್ಯಾಗಂ ಹರೇಕಳ, ನಿವೃತ್ತ ಶಿಕ್ಷಕಿಯರು ಬಾಬು, ಗಂಗಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಶಾಲೆಗೆ ವಿವೇಕ ಕೊಠಡಿಗೆ ಅನುದಾನ ಬೊಕ್ಕ ಮಲ್ಲರಿತಿರು ಸಹಕಾರ ಕೊರ್ನ ವಿಧಾನಸಭಾಧ್ಯಕ್ಷರು ಶಾಸಕಿಯರು ಯುಟಿ ಖಾದರ್ರೆಗ್, ಹರೇಕಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬದ್ರುದ್ದೀನ್ ಹರೇಕಳ ಅಂಚನೆ ಹೈನುಗಾರಿಕೆ ಉದ್ಯಮಿ ಶ್ರೀಮತಿ ಮೈಮುನಾ ಮಜೀದ್ರೆಗ್ ಈ ಪುರ್ತು ಮಾನಾದಿಗೆ ಮಲ್ತೇರು. ಅಂತ ಹೇಳಬಹುದು. ರೀತಿಯನ್ನು ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದವರು. ಅವರನ್ನು ಗುರುತಿಸಿಕೊಂಡು ಸಣ್ಣ ಪ್ರೇಮಿಯೂ ಹೌದು. ಇವರನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಒಂದು ಸಾಧನೆ ಅಥವಾ ನಮ್ಮ ಒಂದು ಭಗವಂತ ನಿಮ್ಗೆ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕರುಣಿಸಲಿ ಅಂತ ಹೇಳುತ್ತಾ ಸಹಾಯ ಸಹಕಾರವನ್ನು ನಮ್ಮ ಶಾಲೆ ಸದಾ ಬಯಸ್ತಾ ಇದೆ ಮೇಡಮ್. ಮುಂದೆ ನಿಮ್ಗೆ ಕೊಡುವಂತಹ ಎಲ್ಲ ಅನುಕೂಲವನ್ನು ದೇವರು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡೇರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಗೀತಾ ಸಭೆ ನಿಂತ್ಕೊಂಡು ವರದಿ ವಾಚನ ಮಲ್ತೇರು. ಶಾಲಾ ಶಿಕ್ಷಕಿಯರು ಚಂಚಲಾಕ್ಷಿ ಬೊಕ್ಕ ಮೇರಿ ಅರ್ಪಿತಾ ಸಭೆ ಸ್ಥಾರಿಕೆ ಮಲ್ತೇರು. ಸುದ್ದಿಗೊಂದಲ್ಗೂ ಸ್ವಾಗತ. 300 ಕುತ್ತಾರು ಶ್ರೀಜೈ ವೀರಾಂಜನೇಯ ವ್ಯಾಯಾಮ ಶಾಲೆದ 38ನೇ ವಾರ್ಷಿಕೋತ್ಸವ ಲೇಸನ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಕೈತಳ್ಳು ಬುಧವಾರ ಬಯ್ಯಗ ಆಚರಿಸಾಯಿರು. 300 ಕುತ್ತಾರದ ಶ್ರೀಜೈ ವೀರಾಂಜನೇಯ ವ್ಯಾಯಾಮ ಶಾಲೆದ ವಾರ್ಷಿಕೋತ್ಸವನ ಕುತ್ತಾರು ಜಾತ್ರೆದ ಸಂದರ್ಭದ ನಡಪಾವನವು ವಾಡಿಕೆಯಾದ ಉಲೆತು ಬತ್ತದ 38ನೇ ವಾರ್ಷಿಕೋತ್ಸವ ಸಂಭ್ರಮನ ಬುಧವಾರ ಬಯಗ ನಡಪಾಯಿರು. ಕುತ್ತಾರು ಶ್ರೀ ಪಂಚದಾಯ ಬಂಟ ವೈದ್ಯನಾಥ ಕೊರಗತನಿಯ ದೈವದ ಆದಿಸ್ಥಳದ ಟ್ರಸ್ಟಿ ಮಹಾಬಲ್ ಹೆಗ್ಡೆ ಮಾಗಂದಡಿ ತುಡರ್ ಬೆಳಗಾದ 38ನೇ ವಾರ್ಷಿಕೋತ್ಸವನ ಉದಿಪನ ಮಲ್ತದ ಕಾರ್ಯಕ್ರಮಕ್ಕೆ ಎಡಬೈಕೇರು. ನಾವು ಜಾತ್ಯತೀತ ಮನೋಭಾವದವರು, ಹಾಗೆ ಇಲ್ಲಿಯ ಯುವಕರು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಪರಿಸರದಲ್ಲಿ ನಮ್ಮ ಧರ್ಮ ನಮಗೆ ದೊಡ್ಡದು, ಇತರ ಧರ್ಮವನ್ನು ಗೌರವಿಸಿದಾಗ ಊರಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸ್ತದೆ. ಅದನ್ನು ನೋಡುವಾಗ ಇಲ್ಲಿಯ ವೀರಾಂಜನೇಯ ವ್ಯಾಯಾಮ ಶಾಲೆಯವರು ಅಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತದೆ. ಅದಕ್ಕೆ ನಿಮ್ಮನ್ನೆಲ್ಲರನ್ನು ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ನಾನು ಬರುವಾಗ ನನ್ನ ಊರಿನ ನಾನು ಅಧ್ಯಕ್ಷನಾಗಿರುವಾಗ ನನ್ನೊಟ್ಟಿಗೆ ಸಹಪಾಠಿಯಾಗಿ ಸದಸ್ಯರಾಗಿದ್ದಂಥ ಅಶ್ರಫ್ ಆಲಾಟ್ಕರ್ ಅವರು ನನಗೆ ಸಿಕ್ಕಿದ್ದರು. ಅವರು ಹರೇಕಳದಿಂದ ಇಲ್ಲಿ ಬರಬೇಕಾದ್ರೆ ನೀವು ಪ್ರೀತಿಸಿ ಗೌರವಿಸೋದ್ರಿಂದ ಮಾತ್ರ ನೀವು ಅವರು ಇಲ್ಲಿಗೆ ಬಂದಿರ್ಬೋದು. ಹಾಗೆ ನೀವು ಇದನ್ನು ಮುಂದುವರಿಸಿಕೊಂಡು ಹೋಗಿ. ಮತ್ತು ನಿನ್ನೆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಅನ್ನದಾನವನ್ನು ಸೇವೆಯನ್ನು ಕೊಟ್ಟಿದ್ದೀರಿ. ನಮ್ಮ ಊರಿನ ಪಂಚದಾಯ ಬಂಟ ವೈದ್ಯನಾಥನ ನೇಮವು ಒಳ್ಳೆಯದಾಗಬೇಕಂತ ಇವತ್ತೊಂದು ದೊಡ್ಡ ಕಾರ್ಯಕ್ರಮವನ್ನು ಸಹ ಇಟ್ಟಿದ್ದೀರಿ. ನೀವು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಮತ್ತು ಇಲ್ಲಿಯ ಯುವಕರನ್ನು ನಾನು ನೋಡ್ತಾ ಇದ್ದೇನೆ, ಎಲ್ಲರೂ ದುಶ್ಚಟಗಳಿಂದ ಸ್ವಲ್ಪ ದೂರ ಇದ್ದೀರಿ. ಯಾಕೆಂದರೆ ಮಾಬಲ್ ದೆಪ್ಪೇಲಿ ಮಾರಂಥವರ ಕೃಷ್ಣಪ್ಪರಂಥವರ ಮಾರ್ಗದರ್ಶನ. ಕರ್ನಾಟಕ ರಾಜ್ಯ ವಿಧಾನಸಭಾದ ಅಧ್ಯಕ್ಷರು ಶಾಸಕಿಯರು ಯುಟಿ ಖಾದರ್ ಮಲ್ಲಬಿನಿರಾದ ಲೇಸ್ಟ್ ಪಾಲ್ಪಡೆದು ಸಂಘಟನೆದ ಮೂಲಕ ಈ ಪರಿಸರದ ಸಮಾಜದ ಅಭಿವೃದ್ಧಿಗೆ ಈ ಊದ ಚವನೇರನ ಹಿರಿಯರನ ಕೊಡುಗೆ ದಿಂಜ ಉಂಡು ಪಂಡದು ಮೆಚ್ಚುಗೆದ ಪಾತ್ರ ಪಂಡೇರು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕ್ರೀಡಾ ಕ್ಷೇತ್ರದಲ್ಲಿ 38 ವರ್ಷಗಳಿಂದ ತನ್ನದಾದ ಸೇವೆಯನ್ನು ಮಾಡಿಕೊಂಡು ಈ ಒಂದು ಪ್ರದೇಶದ ಎಲ್ಲ ಯುವಕರು ಅತ್ಯಂತ ಸತ್ಪ್ರಾಜಕ್ಕೆ ಬೆಳೆಸುವ ಮೂಲಕ ಈ ಒಂದು ಸಮಾಜ, ಈ ಒಂದು ಪ್ರದೇಶದ ಬೆಳವಣಿಗೆಗೆ ತನ್ನದಾದ ಕೊಡುಗೆ ಕೊಟ್ಟದ್ದನ್ನು ಯಾರನ್ನು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಎಲ್ಲ ಹಿರಿಯರ ಕೊಡುಗೆಯನ್ನು ನಾವು ಸ್ಮರಿಸಿಕೊಂಡು ಅರ್ಥ ಮಾಡಿಕೊಂಡು ಯುವ ಜನಾಂಗ ಹಿರಿಯರ ಮಾರ್ಗದರ್ಶನದಲ್ಲಿ ತಮ್ಮ ಹೆಜ್ಜೆಯನ್ನು ಮುಂದಿಟ್ಟುಕೊಂಡು ಅತ್ಯುತ್ತಮವಾದ ಪ್ರದೇಶ ನಿರ್ಮಾಣ ಮಾಡಲಿಕ್ಕೆ ಶ್ರೀ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆ ತಮ್ಮದೇ ಆದ ವಿಷಯ ಕೊಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಈ ಪ್ರದೇಶದ ಆ ಒಂದು ಸಂದರ್ಭದಲ್ಲಿ ಏನೋ ನಾನು ಯಾವುದೆಲ್ಲ ನನ್ನ ಕೆಲಸಗಳು ನಾನು ಮಾಡಿಕೊಡ್ತೇನೆ ಏನು ಹೇಳಿದಾನ ಆ ಎಲ್ಲ ಕೆಲಸಗಳು ರಸ್ತೆಯಲ್ಲಿ, ನೀರಿಲ್ಲಿ ಆ ಎಲ್ಲ ಕೆಲಸ ಮಾಡಿಕೊಡೋ ಜವಾಬ್ದಾರಿ ಆ ಮಾತು ನಾನು ಉಳಿಸ್ತೇನೆ, ಮಾಡಿ ಕೊಡ್ತೇನೆ ಅಂತ ಗುಣ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.
ಅದಕ್ಕಾಗಿ ಸ್ವಲ್ಪ ಸಮಯ ಅವಕಾಶ ಕೊಡಿ. ಎಲ್ಲ ಪ್ರತಿಯೊಂದು ಕೆಲಸನೂ ಖಂಡಿತವಾಗಿ ನಾನು ಪ್ರಾರಂಭ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷ ಪ್ರತಿಯೊಂದು ಹಿತೈಷಿಗಳು ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಪ್ರಾಂತ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಕೃಷ್ಣಪ್ಪ ಸಾಲಿಯಾನ್ ಪಾತ್ರರೊಂದು ಒಂದು ಸಂಘಟನೆಯನ್ನು ಕಟ್ಟದು 38 ವರ್ಷದ ಬುಲೆಪಾದ ದುಂಬಾರಿ ಪಂಡ ಈ ಪರಿಸರ ದಕ್ಲಿನ ಊರ್ದಕ್ಲಿನ ಕೊಡುಗೆ ಆಶೀರ್ವಾದ ಉಂಡು ಪಂಡ ತೆರಿಪಾಯರು ಆ ಒಂಜಿ ಆಶೀರ್ವಾದ ಬಕ ಮಾತಾರಿತ ಸಹಕಾರ ಆಶೀರ್ವಾದ ಕೊರ್ಪುಜೇರು ಅಂಚನೆ ಅಕಲ ಒಂಜಿ ವರ್ಷದ ಅವಧಿ ಇದ್ದು ಬಕ್ಕೊಂಜಿ ವರ್ಷದ ಅವಧಿ ಮುಟ್ಟ ಅಕಲ ವರ್ಷಾಚರಣೆ ಆಚರಣೆ ಮಲ್ಪಡದ ಮಧ್ಯಡು ಅಕಲ ಆ ಒಂಜಿ ವ್ಯಾಯಾಮ ಶಾಲೆದ ಸಾಧನೆದಾದ ವ್ಯಾಯಾಮ ಶಾಲೆದ ನಮ್ಮ ಊರಿಗೂ ತ್ಯಾಗದಾದ ವ್ಯಾಯಾಮ ಶಾಲೆ ಈ ಒಂಜಿ ಊರ್ದ ಎಡ್ಡೆಡ್ಡೆ ಜವಡಿರೆಡಿ ವ್ಯಾಯಾಮ ಶಾಲೆ ಹಂಚಿಕೊಂಡು ಬರ್ತದೆ. ಅಕ್ಲಿಗೆ ದೈಹಿಕವಾದಿಲ, ರಾಜಕೀಯವಾದಿಲ, ಸಾಮಾಜಿಕವಾದಿಲ ಅಕ್ಲಿಗೆ ಸರಿಯಾದ ರೀತಿಯ ಮಾರ್ಗದರ್ಶನ ಕೊರದು ಈ ಒಂಜಿ ಊರ್ದ ಗ್ರಾಮದ ಜಿಲ್ಲೆದ ರಾಜ್ಯದ ಒಂಜಿ ಮಾತಾ ರೀತಿದಲ್ಲ ಒಂಜಿ ಅಭಿವೃದ್ಧಿಗೆ ಆಯ್ಕ ಅಕ್ಕಲೊಂಜಿ ನಾಯಕತ್ವ ವಹಿಸೋನಂಚಿನ ಒಂಜಿ ಮಾರ್ಗದರ್ಶನ ಕೊರದು ಊರ್ದ ಸೇವೆ ಬೇತೆ ಬೇತೆ ರೀತಿಯಲ್ಲಿ ಸೇವೆ ಮಲ್ತಿನ ಮಾತ್ರ ಆ ಒಂಜಿ ಸಂಘಗೂ ಊರ್ದ ಜನಕ್ಕುಲ್ಲ ಮಾತಾ ರೀತಿಯ ಸಹಕಾರ ತಿಕ್ಕೊಂಡು ಆ ಸಂಘಡು ಶಿಸ್ತು ಕ್ರಮಬದ್ಧ ಇತ್ತಂದ ಆ ಸಂಘ 38 ವರ್ಷ 100 ವರ್ಷ ಆಚರಣೆ ಮಲ್ಪುಲ್ಲ ಓ ಒಂಜಿ ಅಡಚರಣೆಗೆ ಬರ್ಪುಜಿ ಪಣಪ ರೀತಿಯಲ್ಲಿ ಈ ನಮ್ಮ ಜೈ ವೀರಾಂಜನೇಯ ಶಾಲೆನೇ ಸಾಕ್ಷಿ. ಲೇಸ್ತ ಗುರ್ಕಾರ್ಮಿ ವಯಸ್ಸೊಂದು ಪಾತೆರ್ನ 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಹಾಬಲ್ ಟಿ ದೆಬ್ಬೆಲಿಮಾರ್ ಕುತ್ತಾದ ಜಾತ್ರಾ ಉತ್ಸವದ ಸಂದರ್ಭಡು ವಾರ್ಷಿಕೋತ್ಸವವನ್ನು ಆಚರಿಸುವ ಮೂಲಕ ಈ ಜಾತ್ರದ ಸಂಭ್ರಮಗು ವಿಜೃಂಭಣೆಗೂ ಶ್ರೀಜೈ ವೀರಾಂಜನೇಯ ವ್ಯಾಯಾಮ ಶಾಲೆದ ಕೊಡುಗೆ ಮಲ್ಲ ಪಂಡ ತೆರಿಪಾಯರು ಪಾತೆರ್ನಗ ಪಂಡೇರು ದಯಪಂಡ ಒಂದು ಶಿಸ್ತುಬದ್ಧವಾಯಿನಂಚಿನ ಯೋಜನೆಗಳ ತಂಡ ನಮ್ಮಡ ಉಂಡು ಮುಲ್ಪ ಅಂದು ಉಪ್ಪೊಡುಂದಂಡ ಐತ ಪಿರೋಡು ಆ 38 ವರ್ಷದ ತುಂಬು ಆರಂಭ ಆನಾಗ ವಾ ಉದ್ದೇಶದ ಇದು ಸ್ಥಾಪನೆ ಮಲ್ತಿನಂಚಿನ ಆನಿದ ಯುವಕಿಯರು ಅವು ಕೆಲವರು ನಮ್ಮೊಟ್ಟಿಗೆ ಏನಿ ಆಕ್ಟಿವ್ ಆದ ಉಳ್ಳೇರು ಅತನ ಕೆಲವರು ನಮ್ಮನೆ ಅಗಲ್ದು ಬೆರೆಯವು ಆ ಅಕಲ ಮಾತೇರ್ನಲ್ಲ ಆದರ್ಶ ಮಾರ್ಗದರ್ಶನದ ಭಾಗವಾದ ಹೊಸ ಜವನಿಯರು ಹೊಸತನೊಟ್ಟು ಪೋನಾಗ ಮಾತ್ರ ಖಂಡಿತವಾದ್ಲ 38 ವರ್ಷಗಳ ಈ ಪೊರ್ತುಗಳ ಒಂದು ಆಕರ್ಷಣೀಯವಾದ ಮಲ್ಪರ ಸಾಧ್ಯ ಉಂಡು ಬಂದ್ಬಿಟ್ಟು ತಜ್ಪಾದ ಕೊರ್ರೆ ಇನ್ನು ವೀರಾಂಜನೇಯ ಶಾಲೆಗೆ ಸಾಧ್ಯ ಆತನು ಇತ್ತೆ ನಮ್ಮನ್ನು ಸನ್ಮಾನ ಮಲ್ಪನಾಗ ಬಂಡೇರು ಯಾನ ಸನ್ಮಾನಕ್ಕೆ ಏತ್ತು ಅರ್ಗ ಇಂಚಿನ ಅಂತ ಗೊತ್ತಿಜ್ಜಿ ಆಂಡ ಸನ್ಮಾನ ಮಲ್ಪನಾಗ ಹಲವಾರು ಕಾರ್ಯಕ್ರಮಗಳನ್ನು ಬಂಡೇರು ಬಹುಶಃ ಖಂಡಿತವಾದಲ 300 ಗ್ರಾಮಡೊಂಜಿ ಗೌಜಿ ಅವು ಒಂದು ವೈಯಕ್ತಿಕವಾಯಿನ ಕಾರ್ಯಕ್ರಮ ಆಗ್ತವೆ ಅವು ಈ ಊರ್ದ ಈ ಗ್ರಾಮದ ಮಾತೆರ್ಲ ಒಂಜಿ ಸಮಾನ ಮನಸ್ಸದ ಯುವಕಿಯರು ಒಟ್ಟು ಸೇರಿದ ಆಲೋಚನೆ ಮಾಡ್ತೀನಿ ಅಂಚಿನ ಒಂಜಿ ಕಾರ್ಯಕ್ರಮ ಗ್ರಾಮಡೊಂಜಿ ಗೌಜಿ ಐಕೆ ವೀರಾಂಜನ ವ್ಯಾಯಾಮ ಶಾಲೆದ ಮಲ್ಲ ಪಾತ್ರ ಉಂಟು ಅದೇ ರೀತಿ ನಮ್ಮ ಬೇತೆ ಬೇತೆ ಕ್ಷೇತ್ರೋಡು ಹೆಂಚಿನ ಇನಿ ಗುರುತಾತ ಆ ಗುರುತದ ಪಿರೋಡು ಖಂಡಿತವಾದ ವೈಯಕ್ತಿಕವಾದ ಒರಿ ಉತ್ತರ ಸಾಧ್ಯನೇ ಇಜ್ಜಿ ದಯಮಾಡಿ ಪ್ರತಿ ಒಂಜಿ ಬೇಲದ ಪಿರೋಡ್ಲ ಈ ಗ್ರಾಮದ ಬೇತೆ ಬೇತೆ ಸಮಾನ ಮನಸ್ಸದ ಯುವಕಿಯರ ಸಂಘ ಇತ್ತಂದಂಡ ಮಾತ್ರ ಈ ಗ್ರಾಮದ ಬೇತೆ ಬೇತೆ ಅಭಿವೃದ್ಧಿದ ಬಗ್ಗೆ ಆಲೋಚನೆ ಮಲ್ಪರ ಸಾಧ್ಯವು ಯೋಜನೆಗಳ ಶಿಸ್ತುಬದ್ಧವಾಯಿನಂಚಿನ ಒಂಜಿ ಸಂಸ್ಕೃತಿನ ಮೂಡಿಸೋರ ಸಾಧ್ಯವು ಆ ಮುಖಾಂತರ ಒಂಜಿ ಒಡ್ಡ ಜನಚಲುವಳಿನ ಕಟ್ಟರ ಸಾಧ್ಯವು ಪನ್ಪುನ ನಮ್ಮ ಅರ್ಥ ಮಲ್ತು ನಡಪುಂಡು ಎಂಕುಲು ಒರಿಯಾದ ಒಂಜಿ ಎಂಚಿನ ಹೀರೋಯಿಸಮ್ ಹತ್ತು ನಮ್ಮ ಇಂಜಿನ ಐತಲ್ಲ ಸಾಮೂಹಿಕ ತೀರ್ಮಾನವಾದ ಬೊಕ್ಕ ವೈಯಕ್ತಿಕ ಜವಾಬ್ದಾರಿ ನಡಪೊಂದು ಬತ್ತಿ ನಡೆದಾದ್ರೆ ನಮ್ಮ ಎಂಕಲ್ನಂಚಿನ ಹಲವಾರು ಜನ ಎಂಕ್ಲಿಗೆ ಈ ಅವಕಾಶ ತೆಗೆದುಪ್ಪರಾವು ಅಂಚಿನ ಹಲವಾರು ಜನ ನಮ್ಮ ನಡುಟು ಉಳ್ಳೇರು 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಆಯ್ಕೆಯಾಯಿನ ತಂಕ್ಲಿನ ಸಂಸ್ಥೆದ ಹಿರಿಯ ಸದಸ್ಯೆ ಮಹಾಬಲ್ ಟಿ ದೆಬ್ಬೆಲಿಮಾರ್ರೆಗ್ ಸಾಮಾಜಿಕ ಕಾರ್ಯಕರ್ತೆ ಪಕ್ಕಲಟ್ಕ ಯುವಕ ಮಂಡಲ ಬಜಾಲ್ದ ಅಧ್ಯಕ್ಷರು ನಾಗರಾಜ್ ಬಜಾಲ್ರೆಗ್ ಈ ಪೊರ್ತು ಮಾನಾದಿಗೆ ಮಲ್ತೇರು ಅರ್ರ ಬೆನ್ನೂಲ್ ಬೇದ ಆಯ್ತದೆ ಸಂಸ್ಥೆದ ಮಾರ್ಗದರ್ಶಕರೆಲ್ಲ ಆದುಲ್ಲೇರು ಮಾತಾ ಅತಿಥಿಲ್ಲ ಸಹಕಾರಿ ಸ್ವರೂಪನದೇ ವಿರಾಂತಿ ಬಂತಂದಿಲ್ಲ ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನವಾಜ್ ನರಿಂಗಾನ ಸಂಸದ ಸ್ಥಾಪಕ ಸದಸ್ಯರು ಕೇಶವ ಕುತ್ತಾರ್ ರಾಮಚಂದ್ರ ತೇವುಲ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು ವಾರ್ಷಿಕೋತ್ಸವದ ಅಂಗವಾದ ನಡಪಾಯಿನ ಪಂತಗೋಬುಡು ಗೆಂದಿನಕ್ಲೆಗೂ ಲೇಸ್ಟ್ ಪಾಲ್ಪಡೆಯಿನ ಮಲ್ಲ ಬಿಂಡರ್ನಕ್ಲು ಇನಾಮ್ ನಡಪೇರು
ಲಿಂಬೆ ಚಮಚ 5ರಿಂದ 10ನೇ ತರಗತಿ ಹುಡುಗರು ಸಂಗೀತ ಕುರ್ಚಿ ಮುಕ್ತ ವಿಭಾಗ ಮಹಿಳೆಯರು ಪ್ರಥಮ ನಿಖಿತಾ, ದ್ವಿತೀಯ ಶ್ರಾವಣ್ ಸಭೆ ನೆತ್ಕೊಂಡಿರು. ಅಧ್ಯಕ್ಷರು ಜಯರಾಮ್ ಕುತ್ತಾರ್ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಸೃಜನ್ ವರದಿ ವಾಚನ ಮಲ್ತೇರು. ಕಾರ್ತಿಕ್ ದೇಸೋಡಿ ಬೊಕ್ಕ KR ನಾಥ್ ಅಭಿನಂದನದ ಪಾತ್ರ ಪಂಡೇರು. ಸುನಿಲ್ ಬೊಕ್ಕ ಸ್ವೀಕೃತ್ ಸಭೆ ಸುಧಾರಿಕೆ ಮಲ್ತೇರು. ದಿವ್ಯಾ ರಾಜೇಶ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲ್ಗೆ ಸ್ವಾಗತ. ಕುಂಬಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ 44ನೇ ದಿನದ ಸಂಧ್ಯಾ ಭಜನೆಯನ್ನು ಸೋಮೇಶ್ವರದ ಶ್ರೀ ಸೋಮನಾಥೇಶ್ವರ ಭಜನಾ ಮಂಡಳಿದಕ್ಕಲು ನಡಪಾತ್ಕೊರಿಯರು. ಕುಂಬಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಬುಧವಾರ 44ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತದು. ಶ್ರೀಮತಿ ಕುಮಾರಿ ಬೊಕ್ಕ ಲಯನ್ KC ನಾರಾಯಣನ್ ಸೋಮೇಶ್ವರ, ಶ್ರೀಮತಿ ಶರ್ಮಿತಾ ಬೊಕ್ಕ ಶ್ರೀ ಪ್ರಕಾಶ್ ಭಂಡಾರಿ ಪನೀರ್ ಬಾಳಿಕೆ, ಶ್ರೀ ಪ್ರಭಾಕರ್ S ಮೂರುಕಟ್ಟೆ ಕುಂಪಲ, ಶ್ರೀ ಲಕ್ಷ್ಮಯ್ಯ ನಾರಾಯಣ ಕುಪ್ಪಂ ಚಿತ್ತೂರು ಆಂಧ್ರಪ್ರದೇಶ, ಶ್ರೀಮತಿ ಗೀತಾ ಬೊಕ್ಕ ಶ್ರೀ ನಾಗರಾಜ್ ಕುಂಪಲ ತುಡರ್ ಬೆಳಗಾದ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಸೈನಿಕ ಸಂಘದ ಗೌರವಾಧ್ಯಕ್ಷರು ಶ್ರೀಮತಿ ಕುಮಾರಿ ಲಯನ್ ಅಡ್ವೊಕೇಟ್ KC ನಾರಾಯಣ್, ಮಾಜಿ ಸೈನಿಕ ಸಂಘದ ಗೌರವಾಧ್ಯಕ್ಷರು. ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಇವರಿಗೆ ನಾವು ಶಾಲು ಹೊದಿ ಮುಂದುವರಿದು ಶ್ರೀಮತಿ ಲತಾ ನಾಗರಾಜ್ ಕುಂಪಲ. ಕರುಣಾ ಸಾಗರನಿ
ಯಾವ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನಯ ತಾಯಿ ಕಣ್ಣು ಕಳೆರಡು ಸಾಲಡಮ್ಮ ಲಕ್ಷ್ಮೀ ನಿನ್ನಯ ನೋಡಲು ಮಾಲಿಗೆ ಶರಣಾಗತ ವರದೆ ವರದೇವಿ ಕರುಣ ಸದಯೇ ಶರಣಾಗತ ವರದೆ ವರದೇವಿ ಕರುಣ ಸದಯೇ ಸುರವರ ಪೂಜಿತಯೇ ಕರವೀರ ಪುರಾಣಿಲಯೇ ಸುರವರ ಪೂಜಿತಯೇ ದುರಿತ ನಿವಾರಿಣಿ ಭವ ಭಯಹಾರಿಣಿ ಮಂಗಳದಾಯಿನಿ ನಾರಾಯಣಿ ನುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನಯ ನೋಡಲು ಮಾಳಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಸೋಮೇಶ್ವರ ಶ್ರೀ ಸೋಮನಾಥೇಶ್ವರ ಭಜನಾ ಮಂಡಳಿ ದಕ್ಲು 44ನೇ ದಿನದ ಭಜನಾ ಕಾರ್ಯಕ್ರಮ ನಡಪಾತ್ ಕೊರಿಯರು ಸುದ್ದಿಗೊಂಜಲ್ಗೆ ಸ್ವಾಗತ. ಉಚ್ಚಿಲ ಕೋಟೆ ಬಳಿ ಶ್ರೀ ಪೊನ್ನಂಬಲವಾಸ ಅಯ್ಯಪ್ಪ ಭಜನಾ ಮಂದಿರಡು 21ನೇ ವಾರ್ಷಿಕೋತ್ಸವದ ಅಂಗವಾದ ಸಾರ್ವಜನಿಕ ಶ್ರೀ ಶನೈಶ್ವರ ಪೂಜೆನು ಗುರುವಾರ ನಡಪಾಯಿರು. ಉಚ್ಚಿಲ ಕೋಟೆ ಬಳಿ ಶ್ರೀ ಪೊನ್ನಂಬಲವಾಸ ಅಯ್ಯಪ್ಪ ಭಜನಾ ಮಂದಿರಡು 21ನೇ ವಾರ್ಷಿಕೋತ್ಸವದ ಅಂಗವಾದ ಗುರುವಾರ ಕಾಂಡೆ ಸಾರ್ವಜನಿಕ ಶ್ರೀ ಶನೈಶ್ವರ ಪೂಜೆ ನಡಪಾಯಿರು. ಕಾಂಡೆ ಗಣಹೋಮ ಆದ ಮಂದಿರದ ಭಕ್ತಾದಿಲಿರ್ದು ಭಜನೆ ಶುರುವಾಂಡು ಅವಿರ್ದು ಬೊಕ್ಕ ಸಾರ್ವಜನಿಕ ಶ್ರೀ ಶನೈಶ್ವರ ಪೂಜೆಯಾದ ಮಧ್ಯಾಹ್ನದ ಮಹಾಪೂಜೆ ನಡೆತನು. ಬೇರೆ ಬೇರೆ ರೂಪದಲ್ಲಿ ನಾವು ಆರಾಧನೆ ಮಾಡುತ್ತೇವೆ. ಹಾಗಿದ್ರೆ ಈ ಬೇರೆ ಬೇರೆ ರೂಪ ಯಾಕೆ ಭಗವಂತನಿಗೆ ಅಂತ ಹೇಳಿ ನಮ್ಮಲ್ಲಿ ಒಂದು ಇದು ಬರಬಹುದು ಜಿಜ್ಞಾಸೆ. ನಮ್ಮ ಸನಾತನ ಧರ್ಮದಲ್ಲಿ ಭಗವಂತನನ್ನು ನಾನಾ ರೂಪದಲ್ಲಿ ಪೂಜಿಸಬೇಕು ಅಂತ ಹೇಳುವುದನ್ನು ತಿಳಿಸಿದ್ದಾರೆ. ಹಾಗಿದ್ರೆ ನಾನಾ ರೂಪ ಯಾಕೆ ಅಂತ ಹೇಳಿ ನಮಗೆ ಬರುವುದು. ಒಂದೇ ರೂಪದಲ್ಲಿ ಪೂಜಿಸಿದರೆ ಸಾಕಲ್ಲ ಭಗವಂತ, ಅಥವಾ ಒಂದು ಎಲ್ಲದಕ್ಕೂ ಕೂಡ ಜಗನ್ಮಾತೆ. ಹಾಗೆ ಜಗನ್ಮಾತೆಯನ್ನೇ ಪೂಜಿಸಿದರೆ ಸಾಕಲ್ವಾ ಅಂತ ಹೇಳಿ ನಮ್ಮಲ್ಲಿ ಒಂದು ಜಿಜ್ಞಾಸೆ ಬರಬಹುದು. ಹಾಗಿದ್ರೆ ಭಗವಂತ ಯಾವ ರೂಪದಲ್ಲಿ ಅಂತ ಕೇಳಿದರೆ ಒಂದು ಕರೆಂಟ್ ಇದ್ದ ಹಾಗೆ ಭಗವಂತ. ಕರೆಂಟನ್ನು ನಮ್ಮಿಂದ ಕೈಯಲ್ಲಿ ಹಿಡಿದು ತೋರಿಸಲಿಲ್ಲ ಸಾಧ್ಯ ಉಂಟಾ? ಕರೆಂಟು ಅಲ್ಲಿ ವೈರಲ್ಲಿ ಹೋಗ್ತದೆ, ಅದನ್ನು ಹಿಡಿಲಿಕ್ಕೆ ಹೋದರೆ ನಮ್ಮ ಜೀವವೇ ಹೋದಿತಷ್ಟು ಹೊರತು ಕರೆಂಟನ್ನು ನಮಗೆ ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಆ ಕರೆಂಟಿನಿಂದ ನಮಗೆ ಏನೇನು ಪ್ರಯೋಜನಗಳು ಪ್ರಾಪ್ತವಾಗ್ತದೆ ಅದನ್ನು ದೀಪದ ಮೂಲಕವಾಗಿ ಹಾಕಿದರೆ ನಮ್ಮಲ್ಲಿ ಬೆಳಕು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಗಾಳಿಯ ರೂಪದಲ್ಲಿ ನೋಡಿದರೆ ಅದು ಗಾಳಿಯಾಗಿ ಪರಿವರ್ತನೆ ಆಗ್ತದೆ. ಇನ್ನು
ನೀರಿನ ರೂಪದಲ್ಲಿಯೂ ಕೂಡ ನೀರನ್ನು ಒಂದು ಹೊಂಡದಲ್ಲಿದ್ದರೂ ಕೂಡ ಆ ನೀರನ್ನು ಎತ್ತುವಂತಹ ಶಕ್ತಿ ಆ ಕರೆಂಟಿಗಿದೆ. ಹಾಗೆ ಬೇರೆ ಬೇರೆ ರೂಪದಲ್ಲಿ ಕರೆಂಟನ್ನು ನಾವು ಉಪಯೋಗ ಮಾಡ್ತೇವೆ. ಸೆಕೆ ಇದ್ದರೆ ತಂಪು ಮಾಡಿಕೊಳ್ತೇವೆ. ಹಾಗೆ ಆ ರೀತಿಯಾಗಿ ಭಗವಂತ ಅಂದರೆ ಆ ಶಕ್ತಿ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಒಂದು ಶಕ್ತಿ, ಪ್ರಪಂಚ ಅಂದರೆ 5 ಅಂತ ಹೇಳ್ತಾರೆ. 5 ಯಾವುದೆಲ್ಲ 5 ಅಂತ ಹೇಳಿದರೆ, ಪೃಥ್ವಿ ಭೂಮಿಯನ್ನೇ ದೇವರು ಅಂತ ನಾವು ನಂಬುತ್ತೇವೆ. ಭೂಮಿಯಲ್ಲಿ ಎಂಥ ಕೆಲಸ ಮಾಡ್ತಿದ್ರೂ ಕೂಡ ನಾವು ಭೂದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ದಿವಸವನ್ನು ಪ್ರಾರಂಭ ಮಾಡ್ತೇವೆ. ಎದ್ದಾಗಲೇ ನಾವು ಭೂಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಮೊದಲು. ಅಂತಹ ಭೂಮಿಯನ್ನೇ ನಾವು ದೇವರಂತ ಕರೆಯುವಂತಹದ್ದು. ಭೂಮಿ ವಿಕೃತಿಯಾದರೆ ಏನಾಗ್ತದೆ? ನಮ್ಮಲ್ಲೆಲ್ಲ ಅಲ್ಲೋಲ ಕಲ್ಲವಾಗ್ತದೆ. ಎಷ್ಟು ಸಂಪತ್ತು ಇದ್ದರೂ ಕೂಡ ಭೂಮಿ ವಿಕೃತಿಯಾದರೆ ಏನಾಗ್ತದೆ? ಮಣ್ಣಿನಡಿಯಲ್ಲೇ ಹೋಗುವಂಥದ್ದು. ಮಹಾಪೂಜೆಯಾದ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನೆರವೇರಂಡು. ಶ್ರೀ ಪೊನ್ನಂಬಲವಾಸ ಅಯ್ಯಪ್ಪ ಭಜನಾ ಮಂದಿರದ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸರ್ವ ಸದಸ್ಯರು, ಅಯ್ಯಪ್ಪ ವೃತ್ತಾಧಾರಿ ಸ್ವಾಮಿರು ಕಾರ್ಯಕ್ರಮದ ಮುತಾಲಿಕಿಡಿತ್ತರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲ್ದ ಇಣಿತ ಸುದ್ದಿಗೊಂಚಲು ಮುಗಿದೊಂದುಲ್ಲ. ನಿರಂತರ ಸುದ್ದಿಲಿಗೆ ತೋಂದುಪ್ಲೆ ಪೊಸಕುರಲ್ 24x7.